ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮುಂಗಾರು ಮಳೆ ಶುರುವಾಗಿ ಆಗಿದೆ. ಮನೆ ಒಳಗಿಟ್ಟಂಥ ಎಲ್ಲ ಕೊಡೆ ರೈನ್ ಕೋಟ್ಗಳನ್ನೆಲ್ಲ ಹೊರಗೆ ತೆಗಿಬೇಕಾಗಿದೆ. ಈ ಮಳೆಯಲ್ಲಿ ಎಲ್ರಿಗೂ ಸ್ವಲ್ಪ ಕೆಲಸ ಕಮ್ಮಿ, ಅಂದರೆ ಹೇಳ್ತಲ್ಲ ಆಫ್ ಸೀಸನ್ ಅಂತ. ಈಗ ನಮ್ಮನ್ನು ಸೇರಿಸಿ ಎಲ್ಲರನ್ನು ಸೇರಿಸಿ ಮಳೆಗಾಲದಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಡೌನ್ ಆಗಿರ್ತದೆ, ಇನ್ಕಮ್ ಎಲ್ಲ ಡೌನ್ ಆಗಿರ್ತದೆ. ಈ ಹೊತ್ತಲ್ಲಿ ನಿಮಗೆ ಒಂದು 50,000 ರೂಪಾಯಿ ಗಿಫ್ಟ್ ವೋಚರ್ ನಿಮಗೆ ಒಂದು 6 ರೂಪಾಯಲ್ಲಿ ಸಿಗ್ತದೆ ಅಂದರೆ ಯಾರು ಬೇಡ ಹೇಳ್ತಾರೆ. ಸೊ ಅದಕ್ಕೆ ನಿಮಗೆ ಅದೃಷ್ಟ ಇರಬೇಕಷ್ಟೇ. ಸೊ ವೆಲ್ಕಮ್ ಟು ದ 13th ಡ್ರಾ. MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇವರ ಈ ಯೋಜನೆಯ 13ನೇ ಡ್ರಾದಲ್ಲಿ ನಾವಿದ್ದೇವೆ. ಸೇರಿರುವಂತಹ ಈ ವೀಕ್ಷಣೆಯನ್ನು ಮಾಡ್ತಿರುವಂಥ ಪ್ರತಿಯೊಬ್ಬರನ್ನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನಮ್ಮ ಅತಿಥಿಗಳನ್ನು ವೇದಿಕೆಗೆ ಕರೆಯುವಂಥ ಸಮಯ. ನಮ್ಮ ಜೊತೆ ಕ್ರಿಕೆಟರ್ ಆ್ಯಂಡ್ ಸೋಷಲ್ ವರ್ಕರ್ ಭಾಳ ದೂರದಿಂದ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಂದಿರುವಂತಹ ಮಜೀದ್ ಪ್ಯಾರಡೈಸ್ ಇದ್ದಾರೆ. ಅವರನ್ನು ನಾನು ಬಹಳ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಗಿಫ್ಟ್ ಹ್ಯಾಂಪರ್ಸ್ಗಳ ಡ್ರಾಗಾಗಿ ನಮ್ಮ ಜೊತೆ ವಿಶೇಷ ಅತಿಥಿಗಳಂತಹ ರಾಹಿಲ್ ಇದ್ದಾರೆ. ರಾಹಿಲ್ ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ 2 ಪಿಲ್ಲರ್ಸ್ ಫಿರೋಜ್ ಖಾನ್ ಸರ್, ಮುಜಾಫಿರ್ ಅಹಮದ್ ಇವರನ್ನು ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಎಲ್ಲರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸೊ ನಿಮಗೆ ಗೊತ್ತಿರುವ ಹಾಗೆ ಇವತ್ತು 13ನೇ ಡ್ರಾ. 13ನೇ ಡ್ರಾದಲ್ಲಿ ನಾನು ಮೊದಲಿಂದ ಹೇಳ್ತಾ ಬರ್ತೇನೆ, 3 ಗಿಫ್ಟ್ ಹ್ಯಾಂಪರ್ಸ್, 7 ಗೋಲ್ಡ್ ರಿಂಗ್, ಅದರ ಜೊತೆಗೆ ಒಂದು ಬಂಪರ್ ಬಹುಮಾನ. ಇವತ್ತಿನ ಈ ತಿಂಗಳಿನ ಡ್ರಾದಲ್ಲಿ 50,000ಗಳ ಗಿಫ್ಟ್ ವೋಚರನ್ನು ನೀಡ್ತಾ ಇದ್ದಾರೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಮ್ಮ ಅದೃಷ್ಟದ ಬಾಕ್ಸನ್ನು ಒಂದು ಸಲ ನಮ್ಮ ಕ್ಯಾಮರಾಕ್ಕೆ ತೋರಿಸಿಬಿಡಿ ಮುಜಾಫಿಯ. ನಿಮಗೆಲ್ಲ ಕಾಣ್ತಿರುವ ಹಾಗೆ ಈ ಬಾಕ್ಸಲ್ಲಿ ಯಾವುದೇ ಕೂಪನ್ಗಳನ್ನು, ಯಾವುದೇ ನಂಬರ್ಸ್ಗಳನ್ನು ನಾವು ಮೊದಲಾಗಿ ಹಾಕಿಲ್ಲ. ಇಟ್ಸ್ ಎಂಟಿ ಬಾಕ್ಸ್. ಸೊ ನಿಮಗೆ ಗೊತ್ತಿರುವ ಹಾಗೆ 25 ತಾರೀಕಿನ ಒಳಗೆ ಕಟ್ಟಿರುವಂತಹ ಎಲ್ಲ ಕೂಪನ್ಗಳ ನಂಬರ್ಗಳನ್ನು ನಾವು ನಮ್ಮ ಅದೃಷ್ಟದ ಬಾಕ್ಸಿಗೆ ಹಾಕಬೇಕಾಗಿ ಫಿರೋಜ್ ಖಾನ್ ಸರ್ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಅದರ ನಂತರ ಕಟ್ಟಿದವರು ಕೆಲವರು ಅರ್ಥ ಆಗ್ತದೆ, ಯಾಕಂದರೆ ಮಳೆಗಾಲ, ಸ್ವಲ್ಪ ಕೆಲವರಿಗೆ ಕಟ್ಟಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಕೆಲವು ಕಾಯಿನ್ಸ್ಗಳು ಆದರೂ ತುಂಬ ಕಮ್ಮಿ ಆಗಿದೆ. ಈ ಸೀಸನ್ ಮುಗಿತಾ ಯಾವುದೇ ಇಲ್ಲಿ ಕಾಯಿನ್ಸ್ಗಳು ಇರಬಾರ್ದು ಅನ್ನೋದು ನಮ್ಮ ಆಸೆ. ಎಲ್ಲ ಕಾಯಿನ್ಸ್ಗಳನ್ನು ಮತ್ತೆ ಶಫಲ್ ಮಾಡ್ತಾ ಇವತ್ತಿನ ಅದೃಷ್ಟಶಾಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂತಹ ಸಮಯ. ಸ್ಟ್ರೈಟ್ ಅವೇ ವಿಲ್ ಗೋ ವಿತ್ ರಾಹಿಲ್. ನಿಮ್ಮ ಕೈಯನ್ನು ಒಂದ್ಸಲ ತೋರಿಸಿಬಿಡಿ. ಎಸ್, ದೇರ್ ಈಸ್ ನೋ ಕಾಯಿನ್ಸ್, ಯಾವುದೇ ಕಾಯಿನ್ಸ್ಗಳಿಲ್ಲ ಅವರ ಹತ್ರ. ಸೊ ಈ 13ನೇ ಡ್ರಾದ ಮೊದಲ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಕೂಪನ್ ನಂಬರ್ 552. 552 ಮೊದಲ ಗಿಫ್ಟ್ ಹ್ಯಾಂಪರ್ ಫವಾಜ್ ಪುತ್ತೂರು ಅವರಿಗೆ ಮೊದಲ ಗಿಫ್ಟ್ ಹ್ಯಾಂಪರ್ ಹೋಗಿದೆ. ಆ್ಯಂಡ್ ಎರಡನೇ ಆಯ್ಕೆಗಾಗಿ ಐ ರಿಕ್ವೆಸ್ಟ್ ರಾಹಿಲ್ ಅಗೈನ್, ನಿಮ್ಮ ಕೈಯಿಂದ ಎರಡನೆಯ ಅದೃಷ್ಟದ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 2714. ನಂಬರ್ 2714 2714. ಇದು ಗಿಫ್ಟ್ ಹ್ಯಾಂಪರ್ಗಳ ಆಯ್ಕೆ ಆಗ್ತಾ ಇರೋದು. ವೀಕ್ಷಕರಲ್ಲಿ ಗೊಂದಲ ಬೇಡ, ಇದು ಗಿಫ್ಟ್ ಹ್ಯಾಂಪರ್ ಆಯ್ಕೆ ಅಷ್ಟೇ. ಫೈಜಾನ್ ಕಾಪು ಅವರು ಈ ಗಿಫ್ಟ್ ಹ್ಯಾಂಪರನ್ನು ಗೆದ್ದಿದ್ದಾರೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬೈ ದ ಟೀಮ್. ಸೊ ಮೂರನೆಯ ಹಾಗೆ ಕೊನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಕೂಪನ್ ನಂಬರ್ 1585. 1585 ಫ್ಯಾನ್ಸಿ ನಂಬರ್ ಬಂದಿದೆ, ಒಂದು 1585. ಅಶ್ಫಾಕ್ ಸುರತ್ಕಲ್. ಬಹುಶಃ ಇವತ್ತು ಕಾಪುಯಿಂದ ಆಚೆ ಎಲ್ಲ ಬಹುಮಾನಗಳು ಹೋಗಿದೆ 3 ಸಹ. ಸೊ ಇನ್ನು ಮುಂದಿನ ಬಹುಮಾನಗಳು ಸ್ವಲ್ಪ ಉಡುಪಿ ಈ ಕಡೆ ಎಲ್ಲ ಬರಬೇಕು ಅನ್ನೋದು ನಮ್ಮ ಆಸೆ. ಯಾ, ಲೆಟ್ಸ್ ಮೂವ್ ಆನ್. ಐ ಗೆಸ್ ಸ್ಟ್ರೈಟ್ ಅವೇ 7 ಚಿನ್ನದ ಗೋಲ್ಡ್ ರಿಂಗ್ಗಳ ಆಯ್ಕೆ ಈಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಮ್ಮ ಜೊತೆ ಆಗಲೇ ಹೇಳಿದಾಗೆ ಅತಿಥಿಗಳಾದಂತಹ ಮಜೀದ್ ಇದ್ದಾರೆ. ಮಜೀದ್ ಅವರನ್ನು ನಾನು ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ, ನಿಮ್ಮ ಕೈಯನ್ನು ಒಂದ್ಸಲ ತೋರಿಸಿಬಿಡಿ ಸರ್. ಯಾವುದೇ ಕಾಯಿನ್ಸ್ಗಳಿಲ್ಲ ಅವರ ಕೈಯಲ್ಲಿ ಆಲ್ರೆಡಿ. ಆ್ಯಂಡ್ 13ನೇ ಡ್ರಾದ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್
ನಂಬರ್ 3162, 316 and 2, 3162, 3162. ಸೊ ಈಗ ನಾವು ಆಯ್ಕೆ ಮಾಡ್ತಿರೋದು ಚಿನ್ನದ ಉಂಗುರಗಳ ಆಯ್ಕೆ. ಸೊ ಹನುಮಂತ ಬೀಡಿನಗುಡ್ಡೆ, ನಾನು ಹೇಳಿದಲ್ಲ ಉಡುಪಿಗೆ ಬಂತು, ನಾವು ಹೇಳಿದ ಮೇಲೆ ಮುಗೀತು. ಸೊ ಮೊದಲ ಬಹುಮಾನ ಉಡುಪಿಗೆ ಬಂದಾಗಿದೆ ಮಜೀಬ್ ಅವರ ಕೈಯಿಂದ. ಸೊ ಮಜೀದ್ ಅವರೇ, ಎರಡನೆಯ ಆಯ್ಕೆಗಾಗಿ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಎಸ್ ಕೂಪನ್ 2101, ಫ್ಯಾನ್ಸಿ ನಂಬರ್ 2101, 2101, 2101. ಇದು ಎರಡನೆಯ ಚಿನ್ನದ ಉಂಗುರದ ಆಯ್ಕೆಯಾಗಿ ಆಗಿದೆ. ಇಲ್ಲಿವರೆಗೆ ನಾವು 3 ಗಿಫ್ಟ್ ಹ್ಯಾಂಪರ್ಸ್ ಜಿಯಾನ್ ಶೇಖ್ ಉಡುಪಿ ಅವರು ಗೆದ್ದಿದ್ದಾರೆ ಈ ಬಹುಮಾನವನ್ನು. ಐ ಗೆಸ್ ಇಲ್ಲಿವರೆಗೆ 3 ಗಿಫ್ಟ್ ಹ್ಯಾಂಪರ್ಸ್, 2 ಚಿನ್ನದ ಉಂಗುರದ ಆಯ್ಕೆಯಾಗಿ ಆಗಿದೆ. ಈ 7ರಲ್ಲಿ ಈ 3ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ಕೂಪನ್ ನಂಬರ್ ಈಸ್ ಮಜೀದ್ ಅವರು ಪ್ರತಿ ಸಲ ಕೈ ತೋರಿಸಿದ್ದಾರೆ, ನಿಮಗೆ ಅಲ್ಲ ಕನ್ಫ್ಯೂಷನೇ ಬೇಡ ಅಂತೇಳಿ. ಯಾ ಹೌದು, ಅಂದರೆ ನಾವು ಇದನ್ನು ಮುಂದೆ ಫಾಲೋ ಮಾಡ್ಬೋದು ಪ್ರತಿ ಸಲ ತೋರಿಸಿದರೆ. 1005, 1005, 1005. MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ 13ನೆಯ ಡ್ರಾದ 3ನೆಯ ಚಿನ್ನದ ಉಂಗುರವನ್ನು ಆಮ್ನಾ ಫಾತಿಮಾ ಮಂಗಳೂರಿಗೆ ಮತ್ತೊಂದು ಚಿನ್ನದ ಉಂಗುರ ಹೋಗಿಯಾಗಿದೆ. ಇಲ್ಲಿವರೆಗೆ 3 ಗಿಫ್ಟ್ ಹ್ಯಾಂಪರ್ಸ್, 3 ಚಿನ್ನದ ಉಂಗುರದ ಆಯ್ಕೆಯಾಗಿ ಆಗಿದೆ. ಈಗ 4ನೆಯ ಚಿನ್ನದ ಉಂಗುರದ ಆಯ್ಕೆಗಾಗಿ ಅದೃಷ್ಟವಂತ ಕೂಪನ್ ನಂಬರ್ ಈಸ್ ನಂಬರ್ 1413, 1413. ಸೊ 1413 ಜಾರಿಯಾ ಬೆಂಗರೆ, ನಮ್ಮ ಉಡುಪಿಯ ಮಲ್ಪೆಯ ಬೆಂಗರೆಗೆ ಬಹುಮಾನ ಬಂದಿದೆ. ವೆರಿ ನೈಸ್. ಹಾಗೆ ಸುಮಾರು ಸಮಯದ ನಂತರ ಈ ಬೆಂಗರೆ ಈ ಭಾಗಕ್ಕೆ ಎಲ್ಲ ಬಹುಮಾನ ಪಡ್ತಿರೋದು. ದ್ಯಾಟ್ಸ್ ವೆರಿ ನೈಸ್. ಅವರು ಅಷ್ಟು ಕಲಿಸಿ ಎಲ್ಲ ಕೊಡ್ತಿದ್ದಾರೆ. ಹಾಗಾಗಿ ಯಾ 5ನೆಯ ಆಯ್ಕೆಗಾಗಿ ಮತ್ತೆ ಮಜೀದ್ ಸರ್. ಸೊ ದ ನಂಬರ್ ಈಸ್ 2312. ಮತ್ತೆ ಇನ್ನೊಂದು ಫ್ಯಾನ್ಸಿ ನಂಬರ್ 2312. ಕುಲ್ಜಾರ್ ಕಾಪುಗೆ ಇವತ್ತು ಬಹುಮಾನಗಳ ಸುರಿಮಲೆ ಬಂದಿದೆ, ಏನಂತ ಗೊತ್ತಿಲ್ಲ, ಬಟ್ ಯಾ ದಟ್ಸ್ ವೆರಿ ನೈಸ್. ಈಗ 5 + 3 ಒಟ್ಟು 8 ಆಯ್ಕೆ ಆಗಿದೆ. ಇನ್ನು 2 ಉಂಗುರಗಳ ಆಯ್ಕೆ ಬಾಕಿ ಇದೆ. ಮತ್ತೆ ನಾನು ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೇನೆ ಸರ್, ಮತ್ತೆ ಇನ್ನೊಂದು ಕೂಪನ್ ನಿಮ್ಮ ಅದೃಷ್ಟದ ಕೈಯಿಂದ ಇನ್ನೊಬ್ಬರ ಕೈಗೆ ಚಿನ್ನದ ಉಂಗುರ. ಸೊ ದ ಕೂಪನ್ ನಂಬರ್ ಈಸ್ 3036. ಎಲ್ಲ ಫ್ಯಾನ್ಸಿ ನಂಬರ್ ಇವತ್ತು 3036, 303 and 6. ವಿಜಯ ಉಡುಪಿ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಐ ಗೆಸ್ 6. ಇನ್ನು 1 ಚಿನ್ನದ ಉಂಗುರ ಮಾತ್ರ ಬಾಕಿ ಇರುವುದು. ಅದಾದ ನಂತರ 50,000ದ ಒಂದು ಭರ್ಜರಿ ವೋಚರ್ ಡ್ರಾ ಇದೆ. ಐ ರಿಕ್ವೆಸ್ಟ್ ಸರ್, ಕೊನೆಯ ಚಿನ್ನದ ಉಂಗುರದ ಆಯ್ಕೆಯನ್ನು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ 13ನೇ ಡ್ರಾದ 7ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 2578, 2578. ನಿಮ್ಮ ಸ್ಕ್ರೀನಲ್ಲಿ ಖಂಡಿತವಾಗಿ ನೀವು ಕೂಪನ್ಸ್ಗಳನ್ನು ಕೂಡ ನೋಡ್ಬೋದು. ಪ್ರತಿ ಡ್ರಾ ಆದಮೇಲೆ ನಾವು ತೋರಿಸ್ತೇವೆ ನಂಬರ್ಸ್ಗಳನ್ನು. ಫೌಜಿಯಾ ಬಾನು ಆದಿ ಉಡುಪಿ, ಈಗ ರೋಡ್ ಕೂಡ ಆಗ್ತಾಯಿದೆ, ಅವರಿಗೆ ಬಹುಮಾನ ಕೂಡ ಬಂದಿದೆ. ಸೊ 2 ಅದೃಷ್ಟ ಒಟ್ಟೊಟ್ಟಿಗೆ ಆಗ್ತಾಯಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ. 7 ಬಹುಮಾನಗಳು, ಚಿನ್ನದ ಉಂಗುರ, 3 ಗಿಫ್ಟ್ ಹ್ಯಾಂಪರ್ಸ್ ಗೆದ್ದಂತಹ ಪ್ರತಿಯೊಬ್ಬರಿಗೆ ಅದೃಷ್ಟವಂತರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬೈ ದ ಟೀಮ್ ಹೇಳ್ತಾ ಕಾರ್ಯಕ್ರಮದ ಮುಂದೆ ಫಿರೋಜ್ ಖಾನ್ ಸರ್ ಕಾರ್ಯಕ್ರಮದ ಬಗ್ಗೆ ಆ್ಯಸ್ ಯೂಶುವಲ್ ಮಾತುಗಳನ್ನು ಆಡಬೇಕು.
ಹಾಯ್ ಎವ್ರಿವನ್. ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ಎಲ್ಲರಿಗೆ ನಿಮ್ಮ ಸ್ವಾಗತವನ್ನು ಕೋರುತ್ತಾ, ನಮ್ಮ ಈ ಸ್ಕೀಮಿನ 13ನೇ ಕಂತಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡಿದ್ದೀರಾ, ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಅದೇ ರೀತಿ ಇನ್ನು 7 ಕಂತು ಬಾಕಿ ಇದೆ. ನಿಮ್ಮ ಕನಸಿನ ಮನೆ ಕೂಡ ಇನ್ನು ರೆಡಿ ಆಗ್ತಾ ಇದೆ. 20th ಮಂತಿಗೆ ಇದೆ, ಅದು ರೆಡಿ ಆಗ್ತಾ ಇದೆ. ಅದೇ ಸ್ಕೂಟರ್ಗಳಿದೆ ಮತ್ತು ಒಳ್ಳೊಳ್ಳೆ ಗಿಫ್ಟ್ ವಾಚರ್ಗಳು ಇದೆ. ಇದೇ ರೀತಿ ನಮ್ಮೊಂದಿಗೆ ಸಹಕರಿಸಿ. ಅದು ಮತ್ತೊಂದು ಅಂದರೆ 25 ಬಿಫೋರ್ ಈಗ ಸ್ವಲ್ಪ ಕಾಯಿನ್ಗಳಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಕಮ್ಮಿ ಇತ್ತು, ಸ್ವಲ್ಪ ಈ ಕೂಡ ಹೆಚ್ಚಾಗಿದೆ. ಅದೊಂದು ತುಂಬ ಬೇಸರ ಆಗ್ತದೆ ನೋಡುವಾಗ. ಅದನ್ನು ನಿಮ್ಮಲ್ಲಿ ಒಂದು ನಮ್ರವಾದ ಕಳಕಳಿಯಿಂದ ವಿನಂತಿ ಏನಂದರೆ, ಬಿಫೋರ್ 25 ಹಾಕಿ ಹಣ. ಎಂತೂ ನೀವು ಹಣವನ್ನು ಕಟ್ತೀರಾ, ಬಿಫೋರ್ 25 ತಾರೀಕು ಒಳಗೆ ಹಾಕಿ ಅಂತೇಳಿ ನಿಮ್ಮನ್ನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನನ್ನದು ರಿಕ್ವೆಸ್ಟ್ ಏನಂತಂದರೆ, ನಾವು ಹೇಗೂ ಹಾಕ್ತೇವೆ, ಸ್ವಲ್ಪ ಒಂದು 5 ದಿವಸ ಬೇಗ ಹಾಕಿದರೆ ನಿಮಗೆ 3 ಗಿಫ್ಟ್ ಹ್ಯಾಂಪರ್ಸ್ ಪಡ್ಕೊಳ್ಬೋದು. ಅದರ ಜೊತೆಗೆ 7 ಗೋಲ್ಡ್ ರಿಂಗ್, ಅದರ ಜೊತೆಗೆ ಬಂಪರ್ ಬಹುಮಾನ. ಒಂದು ಕನ್ಫ್ಯೂಷನ್ ಎಂತ ಇದೆ ಆಡಿಯನ್ಸಲ್ಲಿ ಅಂತಂದರೆ, ಈ ಬಹುಮಾನ ಬಂದರೆ ಅವರಿಗೆ ಬಂಪರ್ ಬಹುಮಾನ ಉಂಟಾ ಇಲ್ವಾ ಅನ್ನೋದಂತ ಒಂದು ಕನ್ಫ್ಯೂಷನ್ ಇದೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ ಬಹುಮಾನ ಗೆದ್ದರೂ ನೀವು ಬಂಪರ್ ಬಹುಮಾನ ಗೆಲ್ಬೋದು. ಯಾಕಂದರೆ ಈಗ ಗೆದ್ದಂತಹ ಕೂಪನ್ಸ್ಗಳನ್ನು ಮತ್ತೆ ನಾವು ಪುನಃ ಹಾಕ್ತೇವೆ ಅದೃಷ್ಟದ ಬಾಕ್ಸಿಗೆ. ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ ಏನೂ ಬೇಡ, ನೀವು ಎಲ್ಲ ಬಹುಮಾನ ನೀವು ಒಬ್ಬರೇ ಗೆಲ್ಬೋದು. ಹಾಗಾಗಿ ಈ ಅವಕಾಶ ಮುಕ್ತವಾಗಿದೆ. ಆದರೆ ನೀವು ನಿಮ್ಮ ಒಂದು ಏನು ನೀವು ಯೋಜನೆಗೆ ಕಟ್ತಾ ಇದ್ದೀರಿ ದುಡ್ಡು, ಅದನ್ನು ಸ್ವಲ್ಪ ಬೇಗ 25 ತಾರೀಕು ಒಳಗೆ ನೀವು ಕಟ್ಟಿದರೆ, 20 ತಾರೀಕು ಒಳಗೆ ಕಟ್ಟಿದರೆ ನಮಗೆಲ್ಲರಿಗೆ ತುಂಬ ಅನುಕೂಲ ಆಗ್ತದೆ. ಸ್ಟಿಲ್ 25ವರೆಗೆ ಒಂದು ನಾವು ಡೇಟ್ ಇದೆ. ಸೊ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮೆಂಬರ್ಶಿಪ್ ಫೀಸ್ಗಳನ್ನು ಕಟ್ಟಿ, ಸೊ ದ್ಯಾಟ್ ನೀವು ಇಷ್ಟು ಬಹುಮಾನಗಳನ್ನು ಗೆಲ್ಲಬಹುದು. ಸೊ ಕಾರ್ಯಕ್ರಮದ ಕೊನೆಗೆ ಈ ಅದೃಷ್ಟದ ಉಳಿದ ಎಲ್ಲ ಕಾಯಿನ್ಗಳನ್ನು, ಅಫ್ಕೋರ್ಸ್ ಈಗ ಗೆದ್ದಿರುವಂತಹ 7 + 3 10 ಕಾಯಿನ್ಸ್ಗಳ ಜೊತೆಗೆ 25 ತಾರೀಕು ನಂತರ ಕಟ್ಟಿದಂತಹ ಕೆಲವು ಕಾಯಿನ್ಸ್ಗಳನ್ನು ಕೂಡ ನಮ್ಮ ಅದೃಷ್ಟದ ಬಾಕ್ಸಿಗೆ ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಸ್, ಒಂದು 25 ಕಾಯಿನ್ಸ್ ಇರೋದಷ್ಟೇ, ನೆಕ್ಸ್ಟ್ ತಿಂಗಳಲ್ಲಿ ಇದು ಇರಬಾರ್ದು ಅನ್ನೋದು ನಮ್ಮ ಒಂದು ಆಸೆ. ಸರ್ ಒಂದ್ಸಲ ಶಫಲ್ ಮಾಡಿಬಿಡಿ. ಬಂಪರ್ ಬಹುಮಾನ ಎಲ್ಲ ಶಫಲ್ ಮಾಡೋದವ್ರೆ ಸರ್. ಕೃಷ್ಣಾಪುರದಿಂದ ಭಟ್ಕಳದವರೆಗೆ ಎಲ್ಲ ಕಾಯಿನ್ಸ್ ಆಚೀಚೆ ಆಗಿದೆ ಈಗ. ಸೊ ಮಜೀದ್ ಸರ್, ನಿಮ್ಮ ಅದೃಷ್ಟದ ಕೈಯಿಂದ 13ನೆಯ ಡ್ರಾದ ಈ 50,000ಗಳ ಗಿಫ್ಟ್ ವೋಚರನ್ನು ಪಡೆಯುವಂತಹ ಕೂಪನ್ ನಂಬರ್ ಈಸ್ ಕೂಪನ್ ನಂಬರ್ 622 622 622. ತಮನ್ನ ಉಡುಪಿಯವರು ಗೆದ್ದಿದ್ದಾರೆ ಈ 50,000ಗಳ ಒಂದು ಗಿಫ್ಟ್ ವೋಚರ್. ಅವರಿಗೆ ಕರೆ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ನಮ್ಮ ತಂಡ ಮಾಡ್ತದೆ. ತಮನ್ನ ಅವರೇ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬೈ ದ ಟೀಮ್. 50,000ಗಳ ಗಿಫ್ಟ್ ವೋಚರ್ಸ್. ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಇವತ್ತು 13ನೇ ಡ್ರಾ ಮಾತ್ರ ಇರೋದು, ಇನ್ನು 7 ಡ್ರಾ ಬಾಕಿ ಉಂಟು. ಮತ್ತೆ ಒಂದು ನೆಕ್ಸ್ಟ್ ಸೀಸನ್ ಬಂದರೂ ಬರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಎಸ್, ಸೊ ಅಫ್ಕೋರ್ಸ್ ಯಾರು ಬೇಜಾರಾಗಬಾರ್ದು. ಯಾರಿಗೆಲ್ಲ ಅದೃಷ್ಟ ಈ ಬಾರಿ ಒಲಿಲಿಲ್ಲವೋ ನೆಕ್ಸ್ಟ್ ತಿಂಗಳಂತೂ ನಿಮಗೆ ಖಂಡಿತ ಒಲಿತದೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಇವತ್ತು ಗೆದ್ದಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾವು ಸಮರ್ಪಿಸಿಕೊಳ್ತಾ ಅವರಿಗೆ ಕರೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ ಟು ಟೇಕ್ ದ ಲೈವ್ ರಿಯಾಕ್ಷನ್. ಲೆಟ್ಸ್ ಸಿ. ಹಲೋ ಹಲೋ ಹಲೋ, ತಮನ್ನ ಅಲ್ವಾ? ಹೌದೌದು. ಹಾಂ, ಇದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಮ್ಯಾಮ್. ಹಾಂ, ಟೆಲ್ ಮಿ ಸರ್. ಯಾ, ಕ್ಯಾನ್ ಯು ಸ್ಪೀಕ್ ಕನ್ನಡ ಆರ್ ಯು ವಾಂಟ್ ಮೀ ಟು ಸ್ಪೀಕ್ ಇನ್ ಇಂಗ್ಲಿಷ್? ಎನಿಥಿಂಗ್ ಸರ್, ವಿ ಆರ್ ಫ್ರಮ್ ಉಡುಪಿ. ಎನಿಥಿಂಗ್. ಓಕೆ ಮೇಡಮ್, ನೀವು ಈ ಯೋಜನೆಗೆ ಜಾಯಿನ್ ಆಗುವಾಗ ನಿಮಗೆ ಯಾವಾಗಾದರೂ ಒಂದು ದೊಡ್ಡ ಬಹುಮಾನ ಬರ್ತದೆ ಅಂತ ಎಣಿಸಿದ್ರಾ? ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್, ಎಲ್ರಿಗೂ ಇರುತ್ತೆ. ಹಾಂ. ಸೊ ನಮ್ಮ ಅತ್ತಿಗೆ ಇದ್ದಾರಲ್ಲ, ಕುಕ್ಕಿಕಟ್ಟೆ ಹಸೀನಾ ಅಂತ, ಲಾಸ್ಟ್ ಟೈಮ್ ಅವ್ರ ಫಾದರ್ಗೆ ರಿಂಗ್
ಇದು ವಿನ್ ಆಗಿತ್ತು, ಹಾಂ. ರಿಂಗ್ ಸಿಕ್ಕಿತ್ತು. ಅವರು ಹೇಳಿದ್ರು ಈ ತರ ಸ್ಕೀಮ್ ಇದೆ ಅಂತ. ನಾನು ಬೆಂಗಳೂರಲ್ಲಿ ಇದ್ದೇನೆ, ಹ್ಞೂ. ಸೊ ಇರ್ಲಿ ಒಂದ್ ಕಡೆ ಅಂತ ಅವ್ರು ಹೇಳಿದಾಗ ನಾನು ಸ್ಕೀಮ್ ಜಾಯಿನ್ ಆಗಿದ್ದೆ ಸರ್. ಸೊ ನೀವು ಒಂದು ಕಡೆಯಲ್ಲಿ ಇರಲಿ ಅಂತ ಏನೋ ಮಾಡಿದಿರಿ, ಆದರೆ ನಿಮ್ಮ ಅದೃಷ್ಟ ನಿಮ್ಮದು ಬೆನ್ನು ಬಿಡಲಿಲ್ಲ. ಅಂದರೆ ನಿಮಗೆ ಅದೃಷ್ಟ ಸಿಕ್ಕಿದೆ, ನೀವು 50,000 ಗೆದ್ದಿದ್ದೀರಿ ಮೇಡಮ್. ಹೌದು ಸರ್, ಥ್ಯಾಂಕ್ ಯು ಸರ್. ಹೌದು. ಆಕ್ಚುಲಿ ನನ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಓ. ಯೂಶಲಿ ಮೈ ಲಕ್ಕಿ ನಂಬರ್ ಆಲ್ವೇಸ್ 1. ಹಾಂ. ನನ್ಗೊಂದು 28 ತಾರೀಕು ಅಂತ ಹೇಳಿದಾಗ ಅದು 10 10 1 ಬರುತ್ತೆ. ಹಾಂ. ಸೊ ಏನಾದ್ರೂ ಒಂದು ಸಿಗುತ್ತಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಖಂಡಿತ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ನೀವು ಆ್ಯಕ್ಚುಲಿ ಏನು ಮಾಡ್ಕೊಂಡಿದ್ದೀರಾ ಮೇಡಮ್? ನಾನು ಟೀಚಿಂಗ್ ಸರ್. ಓ, ವೆರಿ ನೈಸ್. ಮೈ ಹಸ್ಬೆಂಡ್ ಇಸ್ admin in National Law College, Bangalore. ಸೊ that's very nice. I wanted to ask one more thing. ಈಗ ಒಂದು ಟೀಚರ್ ಆಗಿ do you believe in luck? ಅದರ ಅದೃಷ್ಟ ಅನ್ನೋದ್ರ ಮೇಲೆ Yes sir, that usually always when I pray to the God, I know that whatever happens in my life, it happened, whatever I prayed. It might be taken time, but ದೇವರು ನನಗೆ ಏನೋ ಒಂದು ಕೊಟ್ಟಿದ್ದಾರೆ ಸರ್. ನಂದು ಒಂದು ಮಗು, ಒಂದು ಸಂತತಿಯಿಂದ ಹಿಡಿದು ಎಲ್ಲದೂ ಕೂಡ ಭರೋಸೆ ಇಡ್ಬೇಕಷ್ಟೇ ದೇವ್ರ ಹತ್ರ. That's very nice madam. ಬರುತ್ತೆ, ಆದ್ರೆ ಭರೋಸೆ ಇಡ್ಬೇಕು ಸರ್. ಯಾವತ್ತು ದೇವರು ನಮ್ ಕೈ ಬಿಡೋದಿಲ್ಲ ಯಾವತ್ತು. That's very nice. Thank you so much madam. Heartily congratulations once again. Thank you very much for calling. ಬಹುಮಾನದ ಬಗ್ಗೆ ನಮ್ಮ ತಂಡದಿಂದ ಮತ್ತೆ ನಿಮಗೆ ಕರೆ ಬರ್ತದೆ. ಓಕೆ? Okay sir, thank you. Thank you so much for joining. Thank you. See, there is one beautiful thing in her. ನೋಡಿ, ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ದಿವಸ ಏನಾದರೂ ಆಗ್ತದೆ, ಆದರೆ ಅದು ಇವತ್ತಾಗ್ತದೆ ನಾಳೆ ಆಗ್ತದೆ ಗೊತ್ತಿಲ್ಲ. ನಾವು ದೇವರಲ್ಲಿ ಪ್ರಾರ್ಥಿಸಬೇಕಷ್ಟೇ, ಯಾವಾಗಾದರೂ ಆಗ್ತದೆ ಅಂತ. ಒಂದು ಒಳ್ಳೆ ಡ್ರಾ ಇವತ್ತು 13th ಡ್ರಾ, ಅವರಿಗೆ ಲಕ್ಕಿ ನಂಬರ್ ಅಂತೆ. ಈ ಸಲ ಎಲ್ಲರಿಗೆ ಅದೃಷ್ಟ ಉಂಟೆ, ಯಾಕಂದರೆ ಈ ಸಲ ಕಪ್ಪು ಸಹ ನಮ್ಮದಾಗಿದೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಆನರೇಬಲ್ ಗೆಸ್ಟ್. ಎಲ್ಲರಿಗೆ ಹೃದಯ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಎಸ್ಪೆಷಲಿ ಟು ಮಜೀದ್ ಪ್ಯಾರಡೈಸ್ ಅವರಿಗೆ ಹೃದಯ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ಪ್ರತಿಯೊಂದು ಡ್ರಾದಲ್ಲಿ ಅವರು ಕೈ ತೋರಿಸಿದ್ದಾರೆ. ದಟ್ ಈಸ್ ವೆರಿ ನೈಸ್ ಆಫ್ ಹಿಮ್. ನಾವು ಯಾವ ಅತಿಥಿಗಳಲ್ಲೂ ನೋಡಲಿಲ್ಲ ಅದನ್ನು. ಪ್ರತಿ ಡ್ರಾದಲ್ಲಿ ಅವರು ಕೈ ತೋರಿಸಿ ಅವರು ಹೇಗೆ ಶಫಲ್ ಮಾಡಿದ್ದಾರೆ ಅಂದರೆ ಕೆಳಗಿಂದ ಎಲ್ಲ ಅದೃಷ್ಟ ಮೇಲೆ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವೆರಿ ನೈಸ್. ಸೊ ಕೃಷ್ಣಾಪುರ ಭಾಗದಲ್ಲಿ ತುಂಬ ಜನ ಕ್ರಿಕೆಟರ್ಸ್ ಎಲ್ಲ ಇದ್ದಾರೆ. ಎಸ್, ದಟ್ ಈಸ್ ವೆರಿ ನೈಸ್. ಓಕೆ, ಸೊ ನಿಮಗೂ ಕೂಡ ಮುಂದೆಯ ಜೀವನಕ್ಕೆ ಶುಭಾಶಯಗಳನ್ನು ನಾವು ಅರ್ಪಿಸ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಮುಜಾಫಿರ್ ಆ್ಯಂಡ್ ಫಿರೋಜ್ ಖಾನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟು ರಾಹಿಲ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಿನ ಧನ್ಯವಾದ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ. ಯಾಕಂದರೆ ನೀವು ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡೋದು ನಾವಲ್ಲ, ನೀವೆಲ್ಲ ಸಪೋರ್ಟ್ ಮಾಡೋದಕ್ಕೆ ಇಂತಹ ಸೀಸನ್ಗಳು ಆಗ್ತಾ ಇರ್ತಾರೆ. ನಮ್ಮಂಥವ್ರು ಬರ್ತಾ ಇರ್ತೇವೆ, ಇವರಂಥವ್ರು ಇಂಥ ಒಳ್ಳೆ ಯೋಜನೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ 25 ತಾರೀಕೊಳಗೆ ಎಲ್ಲರೂ ಅವರವರ ಮೆಂಬರ್ಶಿಪ್ ಫೀಸನ್ನು ಕಟ್ಟಿ ಮುಂದಿನ ಡ್ರಾದಲ್ಲಿ ನೀವೇ 3 ಬಹುಮಾನಗಳನ್ನು ಗೆಲ್ಲುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಗಿಸಿದ್ದೇವೆ. ಮುಂದಿನ ಡ್ರಾದಲ್ಲಿ 28 ತಾರೀಕಿಗೆ ಜುಲೈಯಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಕೀಪ್ ವಾಚಿಂಗ್ ಸ್ಪಂದನ. ಥ್ಯಾಂಕ್ ಯು.